اللهم انا نسالك بحق الفاتحه والمعظمه تسبح المكان وتغفر لنا كل خير وان تتفضل علينا بكل خير وان تجعلنا من خير الخير وان تعاملنا يا مولانا معامله كل خير. اللهم افتح لنا ابواب الخير وابواب البركه وابواب العزه في الدنيا والاخره. اللهم بارك لنا في طعامنا وفي شرابنا وفي تجاراتنا وفي سائر حياتنا بركة تامة كما باركت على عبادك الصالحين. اللهم حسن حلال مرادنا يا رب العالمين. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين 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 برحمتك يا أرحم الراحمين. ಬೆಳೆಯುತ್ತಿರುವಂತಹ ತೊಕ್ಕೊಟ್ಟು ಪರಿಸರದಲ್ಲಿ ಇಂದು ಸಹೋದರ ನಿಜಾರ್ ಮತ್ತು ನಾಸಿರ್ ಅವರ ಮಾಲಕತ್ವದಲ್ಲಿ ಲೈಫ್ ಕೇರ್ ಅನ್ನುವಂತಹ ಒಂದು ಮೆಡಿಕಲ್ ಶಾಪ್ ಈಗಾಗಲೇ ಉದ್ಘಾಟನೆಗೊಂಡಿದೆ. ಕುಂಬೋಲ್ ತಂಗಲ್ರವರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಂಡಂತಹ ಈ ಒಂದು ಲೈಫ್ ಕೇರ್ ಮೆಡಿಕಲ್ ಸೆಂಟರ್ ಅತ್ಯಂತ ಉತ್ತಮವಾದಂತಹ ಸೇವೆಯನ್ನು ಈ ಪ್ರದೇಶದ ನಾಗರಿಕರಿಗೆ ನೀಡುವಂತಾಗಲಿ, ನಿಮ್ಮ ಉದ್ದೇಶ ಈಡೇರಲಿ ಮತ್ತು ಈ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತಷ್ಟು ಹೆಚ್ಚಿನ ಸೇವೆಯನ್ನು ಲೈಫ್ ಕೇರ್ ಸಂಸ್ಥೆಯಿಂದ ನೀಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ. ಸ್ಪರ್ಧಾತ್ಮಕ ಯುಗದ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರ ವ್ಯವಹಾರ ಅನ್ನುವಂಥದ್ದು ಬಹಳ ಸಂಕಷ್ಟದಲ್ಲಿರುವಂತಹ ಈ ಒಂದು ಸಮಯದಲ್ಲಿ ಈ ಒಂದು ತೊಕ್ಕೊಟ್ಟು ಪರಿಸರದ ಎಲ್ಲ ನಿವಾಸಿಗಳು ಮತ್ತು ಈ ಒಂದು ನಗರದಲ್ಲಿರ್ತಕ್ಕಂತಹ ಎಲ್ಲ ಬಾಂಧವರು ಈ ಒಂದು ಲೈಫ್ ಕೇರ್ ಮೆಡಿಕಲ್ ಸಂಸ್ಥೆಗೆ ಬೆಂಬಲವನ್ನು ನೀಡಿ ಸಹಕರಿಸಿ ಇವರ ಉದ್ಯಮದಲ್ಲಿ ತಮ್ಮ ಸಹಕಾರವನ್ನು ನೀಡಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ರಹೀಂ. ಪರಮದಯಾಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ತೊಕ್ಕೊಟ್ಟು ಪರಿಸರದಲ್ಲಿ ಆರಂಭವಾಗುತ್ತಿರುವ ಲೈಫ್ ಕೇರ್ ಮೆಡಿಕಲ್ಸ್ ಇದು ಇನ್ನಷ್ಟು ಬೆಳೆಯಲಿ ಅಂತ ಅಲ್ಲಾಹನೊಂದಿಗೆ ಪ್ರಾರ್ಥಿಸ್ತಾ, ಈ ಪರಿಸರದಲ್ಲಿ ತೊಕ್ಕೊಟ್ಟು ಪರಿಸರದಲ್ಲಿ ಬೆಳೆಯುತ್ತಿರುವಂತಹ ಪರಿಸರ ಇದು. ಈ ಪರಿಸರದಲ್ಲಿ ಈ ಮೆಡಿಕಲ್ ಇದರಿಂದ ಹೆಚ್ಚು ಜನರಿಗೆ ಇದು ಪ್ರಯೋಜನಕಾರಿಯಾಗಲಿ, ಆರೋಗ್ಯ ಬಹಳ ದೊಡ್ಡ ಬಿಸ್ನೆಸ್ ಆಗುತ್ತಿರುವ ಒಂದು ಕಾಲದಲ್ಲಿ ನಾವು ಬದುಕುತ್ತಾ ಇರೋದು. ಆರೋಗ್ಯದ ಮೇಲೆ ವಿವಿಧ ರೀತಿಯಲ್ಲಿ ದಾಳಿಗಳು ಕೂಡ ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ವ್ಯಾಪಾರದಲ್ಲಿ ನೈತಿಕತೆಯನ್ನು ಪಾಲಿಸಿಕೊಳ್ಳುವುದು, ಪ್ರಾಮಾಣಿಕತೆಯನ್ನು ಪಾಲಿಸಿಕೊಳ್ಳುವುದು ಬಹಳ ದೊಡ್ಡ ಸವಾಲಿನ ವಿಷಯ. ಆದ್ದರಿಂದ ಈ ನಮ್ಮ ಲೈಫ್ ಕೇರ್ ಮೆಡಿಕಲ್ ಏನಿದೆ, ಇದರ ಪಾರ್ಟ್ನರ್ಸ್ಗಳು ನಿಸಾರ್ ಮತ್ತು ನಾಸಿರ್, ಇವರು ಹೆಚ್ಚು ಪ್ರಾಮಾಣಿಕತೆಯೊಂದಿಗೆ ವ್ಯಾಲ್ಯೂಸ್ಗಳೊಂದಿಗೆ ಈ ವ್ಯಾಪಾರವನ್ನು ನಡೆಸಲಿ ಅಂತ ನಾವು ಹಾರೈಸೋಣ. ಮತ್ತು ಬಿಸ್ನೆಸ್ ಎಂಬುದು ಅಲ್ಲಾಹು ಅತಿ ಹೆಚ್ಚು ಇಷ್ಟಪಡುವಂತಹ ಒಂದು ಕರ್ಮ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಸ್ನೆಸ್ಸಿಗೆ ಅತಿ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಸತ್ಯಸಂಧ ವ್ಯಾಪಾರಿಗಳು ನಾಳೆ ಪರಲೋಕದಲ್ಲಿ ಪ್ರವಾದಿಗಳ ಜೊತೆ ಇರ್ತಾರೆ, ಅವರು ಸ್ವಾಲಿಹೀನ್ಗಳ ಜೊತೆಯಲ್ಲಿರ್ತಾರೆ ಎಂದಲ್ಲಾಹನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಸಂಪಾದನೆಯ ಪೈಕಿ ಅತ್ಯಂತ ಒಳ್ಳೆಯ ಸಂಪಾದನೆ ವ್ಯಾಪಾರದಿಂದ ನೀವು ಗಳಿಸುವ ಸಂಪಾದನೆಯಾಗಿದೆ ಎಂದು ಕೂಡ ಪ್ರವಾದಿ ಮುಹಮ್ಮದರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ.
ಆದ್ದರಿಂದ ವ್ಯಾಪಾರದಲ್ಲಿ ಸಿಗುವ ಸಂಪಾದನೆ ಬಹಳ ಶ್ರೇಷ್ಠವಾದ ಸಂಪಾದನೆ, ಬಹಳ ಒಳ್ಳೆಯ ಸಂಪಾದನೆ. ಮತ್ತು ಕುರ್ಆನ್ನಲ್ಲಿ ವ್ಯಾಪಾರದ ಬಗ್ಗೆ ಹೇಳುವಾಗ ಅಂತರಾಲಿನ್ ಮಿಂಕಮ್ ಅಂತ ಕುರ್ಆನ್ನಲ್ಲಿ ಒಂದು ಪ್ರಸ್ತಾಪ ಇದೆ. ನೀವು ಬಹಳ ಸಂತೃಪ್ತಿಯಿಂದ ಬಿಸ್ನೆಸ್ ಮಾಡಬೇಕು ಅಂತ. ಅಂದರೆ ಒಬ್ಬರ ಮೇಲೆ ಅಸೂಯೆ, ಪ್ರತಿಸ್ಪರ್ಧಿಗಳು ಅಂತ ಖಂಡಿತ ಇದ್ದೇ ಇರ್ತಾರೆ ಬಿಸ್ನೆಸ್ನಲ್ಲಿ. ಬೇರೊಬ್ಬರ ಮೇಲೆ ಅಸೂಯೆ, ದೋಷಾರೋಪಣೆ, ಸುಳ್ಳಾರೋಪ ಮಾಡುವುದು, ನಮ್ಮಲ್ಲಿ ಮಾತ್ರ ಒಳ್ಳೆಯ ಕ್ವಾಲಿಟಿ ಎಂಬ ವಾದಗಳು, ಹೀಗೆ ಈ ರೀತಿಯಲ್ಲೆಲ್ಲ ಬಿಸ್ನೆಸ್ ಮಾಡಬೇಕಾದದ್ದು. ಬಿಸ್ನೆಸ್ ಅಂತರಾಲಿನ್ ಮಿಂಕುಂ, ಬಹಳ ಸಂತೃಪ್ತಿಯೊಂದಿಗೆ, ಬಹಳ ಇಷ್ಟದೊಂದಿಗೆ ಮತ್ತು ಒಳ್ಳೆಯ ಮನಸ್ಸಿನೊಂದಿಗೆ ವ್ಯಾಪಾರ ಮಾಡುವಾಗ ಆ ವ್ಯಾಪಾರದಲ್ಲಿ ಸಮೃದ್ಧಿ ಅಂತ ಇರ್ತದೆ, ಬರ್ಕತ್ ಅಂತ ಇರ್ತದೆ. ಲಾಭಕ್ಕಿಂತ ಹೆಚ್ಚಾಗಿ ನಾವು ಬರ್ಕತ್ತನ್ನು ಬಯಸಬೇಕು. ನಮ್ಮ ಮನಸ್ಸು ಒಳ್ಳೆಯದಾದರೆ ಮಾತ್ರ ನಮ್ಮ ಎಲ್ಲ ಕೆಲಸಗಳಲ್ಲೂ, ನಮ್ಮ ವ್ಯಾಪಾರದಲ್ಲಿ, ನಮ್ಮ ಕೆಲಸಗಳಲ್ಲಿ ಸಮೃದ್ಧಿ, ಬರ್ಕತ್ ಇರಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಈ ಮೆಡಿಕಲ್, ಲೈಫ್ ಕೇರ್ ಮೆಡಿಕಲ್, ಇದಕ್ಕೆ ಸಂಬಂಧಪಟ್ಟವರು, ಇದರ ಮಾಲೀಕರು, ಅವರು ಬಹಳ ಸಂತೃಪ್ತಿಯೊಂದಿಗೆ, ವ್ಯಾಲ್ಯೂಸ್ಗಳೊಂದಿಗೆ ಒಂದು ಒಳ್ಳೆಯ ಮಾದರಿಯಾಗಿ ಅವರು ಬಿಸ್ನೆಸ್ ನಡೆಸಲಿ. ಮತ್ತು ಆ ಬಿಸ್ನೆಸ್ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು, ಖಂಡಿತ ಬಿಸ್ನೆಸ್ ಮ್ಯಾನ್ಗಳು ಸಮಾಜಕ್ಕೆ ದೊಡ್ಡ ಸಂದೇಶ ಕೊಡ್ತಾರೆ. ಸಮಾಜವನ್ನು ಕಟ್ಟುವಲ್ಲಿ, ಸಮಾಜದ ನಿರ್ಮಾಣದಲ್ಲಿ, ಸಮಾಜದ ಸುಧಾರಣೆಯಲ್ಲಿ ವ್ಯಾಪಾರಿಗಳಿಗೆ ಬಹಳ ದೊಡ್ಡ ರೋಲ್ ಇದೆ. ಇತಿಹಾಸದ ಎಲ್ಲ ಕಾಲದಲ್ಲೂ ಇತ್ತು, ಈಗಲೂ ಇದೆ. ಒಂದು ಸಮಾಜವನ್ನು ಸುಧಾರಿಸುವುದರಲ್ಲಿ ವ್ಯಾಪಾರಿಗಳಿಗೆ ಬಹಳ ದೊಡ್ಡ ರೋಲ್ ಇದೆ, ದೊಡ್ಡ ಪಾತ್ರ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲು ಕೂಡ ಇದರ ಪಾರ್ಟ್ನರ್ಸ್ಗಳಿಗೆ ಅಲ್ಲಾಹನು ಸಹಾಯ ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಈ ಸಂಸ್ಥೆಗೆ ಶುಭ ಹಾರೈಸಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಂ. ಇವತ್ತು ತೊಕ್ಕೋಟಿನ ಜನನಿಬಿಡ ಪ್ರದೇಶವಾಗಿರ್ತಕ್ಕಂಥ ತೊಕ್ಕೋಟಿನಲ್ಲಿ ನೆಲೆನಿರ್ತಕ್ಕಂತಹ ಗ್ರ್ಯಾಂಡ್ ಸಿಟಿ ಕಟ್ಟಡದಲ್ಲಿ ಈಗಾಗಲೇ ಲೈಫ್ ಕೇರ್ ಮೆಡಿಕಲ್ ಅನ್ನತಕ್ಕಂಥ ಸಂಸ್ಥೆ ಶುಭಾರಂಭಗೊಂಡಿದೆ. ಈ ಸಂಸ್ಥೆಗೆ ನಾನು ವಿಶೇಷವಾಗಿರ್ತಕ್ಕಂಥ ಶುಭಾಶಯ ಸಲ್ಲಿಸೋರೊಂದಿಗೆ ಇದನ್ನು ಅಬ್ದುಲ್ ನಾಸಿರ್ ಮತ್ತು ಅಬ್ದುಲ್ ನಿಸ್ಸಾರ್ ಅವರ ಮಾಲಕತ್ವದಲ್ಲಿ, ಅದೇ ರೀತಿ ಇದರಲ್ಲಿ ಪರಿಣಿತರಾಗಿರ್ತಕ್ಕಂಥ ತಂಡ, ಈ ಒಂದು ಮೆಡಿಕಲ್ ಫೀಲ್ಡ್ನಲ್ಲಿ ಒಳ್ಳೆ ಅನುಭವವಿರ್ತಕ್ಕಂಥ ತಂಡ ನಮ್ಮ ಇಬ್ರಾಹಿಂ ರವರೆಲ್ಲ ಸೇರಿಕೊಂಡು ಇವತ್ತು ಈ ಒಂದು ಸಂಸ್ಥೆಯನ್ನು ಮಾಡಿದ್ದಾರೆ. ಈ ಸಂಸ್ಥೆಯನ್ನು ಮಾಡೋದರೊಂದಿಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಕಾರಣ ಕೇವಲ ಸಂಸ್ಥೆ ಮಾಡಿ ಲಾಭ ಗಳಿಸೋದರೊಂದಿಗೆ ನಾವು ಸಮಾಜದಲ್ಲಿ ಏನಾದರೂ ಒಂದು ಕೊಡುಗೆಯನ್ನು ಕೊಡಬೇಕನ್ನತಕ್ಕಂಥ ದೃಷ್ಟಿಯಲ್ಲಿ ಬ್ಲಡ್ ಕ್ಯಾಂಪನ್ನು ಕೂಡ ಇವತ್ತು ಅವರು ಆಯೋಜಿಸಿದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಅವರ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಇವತ್ತಿನ ಈ ಪ್ರದೇಶದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಯು ಟಿ ಖಾದರ್ ಅವರು ಕೂಡ ಆಗಮಿಸಬೇಕಾಗಿತ್ತು. ಬಹುಶಃ ಅವರಿಗೆ ನಾನೀಗ ಕರೆ ಮಾಡಿದಾಗ ಅವರು ಒಂದು ಮಡಿಕೇರಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿರೋದ್ರಿಂದ ನನ್ನಲ್ಲಿ ಇದರ ವಿಶೇಷವಾಗಿರ್ತಕ್ಕಂಥ ಶುಭಾಶಯವನ್ನು ಸಲ್ಲಿಸಲಿಕ್ಕೆ ಹೇಳಿದ್ದರೊಂದಿಗೆ ಈ ಒಂದು ಸಂಸ್ಥೆ ಇನ್ನಷ್ಟು ಬೆಳೆಯಲಿ, ಮಾತ್ರ ಅಲ್ಲ ಅನೇಕ ಸಂಸ್ಥೆ ಇನ್ನೂ ಕೂಡ ಅವರಿಗೆ ಮಾಡಲು ಅಲ್ಲಾಹ್ ಅನುಗ್ರಹಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಬೆಳೆಯುತ್ತಿರುವ ತೊಕ್ಕೋಟಿನ ಪರಿಸರದಲ್ಲಿ ತಲೆ ಎತ್ತಿರುವಂಥ ಗ್ರ್ಯಾಂಡ್ ಸಿಟಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಇವತ್ತು ಉದ್ಘಾಟನೆಗೊಂಡಂಥ ಲೈಫ್ ಕೇರ್ ಮೆಡಿಕಲ್ಸ್ ಇದು ಸಾರ್ವಜನಿಕರಿಗೆ ಒಂದು ಅತ್ಯುತ್ತಮವಾದ ಮತ್ತು ಕ್ವಾಲಿಟಿ ಮೆಡಿಸಿನ್ ಅನ್ನು ಜನರಿಗೆ ತಲುಪಿಸುವಂಥ ಒಂದು ಧ್ಯೇಯದೊಂದಿಗೆ ನಾವು ಈಗ ಆರಂಭಿಸಿದ್ದೇವೆ.
ಈ ಫಾರ್ಮಸಿಯಲ್ಲಿ ವಿಶೇಷವಾಗಿ ಡಯಾಬಿಟಿಕ್ ಮತ್ತು ಹೈಪರ್ ಟೆನ್ಷನ್ BP ಪೇಷಂಟ್ ಅಲ್ಲದೆ ಕ್ರೋನಿಕ್ ಸಫರಿಂಗ್ ಫ್ರಮ್ ಕ್ರೋನಿಕ್ ಡಿಸೀಸಸ್ ಅಂದರೆ ಕಿಡ್ನಿ ಮತ್ತು ಬ್ರೈನ್ ಟ್ಯೂಮರ್, ಅಲ್ಜಿಮರ್ಸ್ ಇಂಥ ಕಾಯಿಲೆಗಳಿಂದ ಬಳಲ್ತಿರುವಂಥ ವ್ಯಕ್ತಿಗಳಿಗೆ ನಾವು ವಿಶೇಷ ರಿಯಾಯಿತಿಯನ್ನು ಸಹ ಈ ಫಾರ್ಮಸಿಯಲ್ಲಿ ಕೊಡುವ ಉದ್ದೇಶವನ್ನು ಹೊಂದಿದ್ದೇವೆ. ಈ ಅವಕಾಶವನ್ನು ಸಾರ್ವಜನಿಕರು ಪಡೆಯಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ತೊಕ್ಕೋಟ್ನ ಹೃದಯ ಭಾಗದಲ್ಲಿರುವ ಗ್ರ್ಯಾಂಡ್ ಸಿಟಿ ಬಿಲ್ಡಿಂಗಲ್ಲಿ ಇವತ್ತು ಲೈಫ್ ಕೇರ್ ಮೆಡಿಕಲ್ ಶುಭಾರಂಭಗೊಂಡಿದೆ. ಇವರಿಗೆ ಪ್ರಥಮವಾಗಿ ನಾನು ಕಂಗ್ರ್ಯಾಚುಲೇಷನ್ ಹೇಳ್ತಾ ಇದ್ದೇನೆ. ನಮ್ಮ ಮಾಲಕರಾದ ನಿಸಾರ್ ಮತ್ತು ಅಬ್ದುಲ್ ನಾಸಿರ್ ಹಾಗೂ ಇದರ ಮ್ಯಾನೇಜಿಂಗ್ ಆದ ಇಬ್ರಾಹಿಂ ಅವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವರು ಒಂದು ಎಕ್ಸ್ಪೀರಿಯನ್ಸ್ ತುಂಬ ವರ್ಷದಿಂದ ಇಬ್ರಾಹಿಂನವರು ಈ ತೊಕ್ಕೋಟಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಅವರಿಗೆ ಈ ಮೆಡಿಸಿನ್ ರಿಲೇಟೆಡ್, ಅದೇ ರೀತಿ ಅವರು ಇದರಲ್ಲಿ ಹೊಸ ಒಂದು ಯಾವುದು ಡಯಾಬಿಟಿಕ್ ಮತ್ತು ಅದನ್ನು ನೀವು ಎಲ್ಲರೂ ಈ ಊರಿನ ಜನರು ಬಂದು ಈ ಇದರ ಸದುಪಯೋಗವನ್ನು ಪಡೆಯಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಈ ಓಪನಿಂಗ್ ಪರವಾಗಿ ಇಲ್ಲಿ ಒಂದು ಬ್ಲಡ್ ಕ್ಯಾಂಪ್ ಕೂಡ ಅವರು ಇಟ್ಟಿದ್ದಾರೆ. ಅದು ಎಲ್ಲರೂ ಒಳ್ಳೆಯ ಒಂದು ಕಾರ್ಯಕ್ರಮವಾಗಿದೆ. ಅದು ಸಹ ಜನರು ಬಂದು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಹೇಳ್ತಾ ಇದ್ದೇನೆ. ಇದು ಲೈಫ್ ಕೇರಿಗೆ ಒಳ್ಳೆಯದಾಗಲಿ ಎಂದು ನಾನು ನನ್ನ ಮತ್ತು ನನ್ನ ಫ್ಯಾಮಿಲಿ ಪರವಾಗಿ ನಾನು ಆಶಿಸ್ತೇನೆ.